ಫ್ರೆಂಡಿಗೆ ಫೋನ್ ಮಾಡಿ ಫಸ್ಟ್ ರಿಸಲ್ಟ್ ಕೇಳಬೇಕು. ಲೋ ಮಗ, ನನ್ನ ರಿಸಲ್ಟ್ ನೋಡಕ್ಕೆ ಭಯ ಆಗ್ತಿದೆ, ಸ್ವಲ್ಪ ಚೆಕ್ ಮಾಡಿ ಹೇಳೋ ಬೇಗ. ಇನ್ನೆಲ್ಲ ರಿಸಲ್ಟ್ ಫೇಲ್ ಆಗಿದೆಯಲ್ಲ, ನಿಮ್ಗೆ ಸೇರ್ಕೊಂಡ್ಬಿಟ್ಟೆ ನೀನು ಮಗ. ಫೇಲ್ ಆಗಿದ್ದೇನೆ. ಫೇಲ್ ಆಗಿದೆಯಾ ಮಗ? ಈ ಸರಿ ಎಕ್ಸಾಮ್ ಅಲ್ಲಿ ಪಾಸ್ ಆಗ್ಬೇಕು, ಇಲ್ಲ ಮನೆಗೆ ಸೇರ್ಸಲ್ಲ. ಕ್ಲಾಸ್ಗೆ ಫಸ್ಟ್ ಬರ್ಬೇಕು, ಆಯ್ತಾ? ಕ್ಲಾಸ್ಗೆ ಫಸ್ಟ್ ಬರ್ಬೇಕು, ಆಯ್ತಾ? ಅಮ್ಮ ಅಮ್ಮ ಇಲ್ಲ ಇಲ್ಲ ಅಪ್ಪ ಅಪ್ಪ. ಇದರಿಂದ ತಪ್ಪಿಸ್ಕೋಬೇಕಂದ್ರೆ ಒಂದೇ ದಾರಿ, ಅದು ಏನು ಮಾಡಲಿ ಕರೆಕ್ಟ್. ಕನ್ನಡದಲ್ಲಿ ಪರ್ಫೆಕ್ಟ್ ಇದ್ದರೆ ದುನಿಯಾ ನಮ್ಮನ್ನು ಹಿಂದಿಲಿ ಮಾತಾಡಿಸುತ್ತೆ, ಹಿಂದಿಲಿ ಪರ್ಫೆಕ್ಟ್ ಇದ್ದರೆ ದುನಿಯಾ ನಮ್ಮನ್ನು ಇಂಗ್ಲೀಷಲ್ಲಿ ಪ್ರಶ್ನೆ ಕೇಳುತ್ತೆ, ಇಂಗ್ಲೀಷಲ್ಲಿ ಪರ್ಫೆಕ್ಟ್ ಇದ್ದರೆ ದುನಿಯಾ ನಿನಗೆ ಮೊದಲ ಪ್ರಶ್ನೆನೇ ಗಣಿತದಲ್ಲಿ ಕೇಳುತ್ತೆ, ಗಣಿತದಲ್ಲಿ ಪರ್ಫೆಕ್ಟ್ ಇದ್ದರೆ ದುನಿಯಾ ನಿನ್ನ ವಿಜ್ಞಾನದ ಪ್ರಶ್ನೆ ಕೇಳಿ ವೀಕ್ ಇದ್ದಾನೆ ಅನ್ನುತ್ತೆ, ವಿಜ್ಞಾನದಲ್ಲಿ ಪರ್ಫೆಕ್ಟ್ ಇದ್ದರೆ ದುನಿಯಾ ನಿಮ್ಮನ್ನು ಸಮಾಜದ ಬಗ್ಗೆ ತಿಳಿದಿಲ್ಲ ಅನ್ನುತ್ತೆ, ಸಮಾಜದಲ್ಲಿ ಪರ್ಫೆಕ್ಟ್ ಇದ್ದರೆ ದುನಿಯಾ ನಿನ್ನ ದಡ್ಡ ಅನ್ನುತ್ತೆ. ಅಕಸ್ಮಾತ್ ಎಲ್ಲದರಲ್ಲೂ ಪರ್ಫೆಕ್ಟ್ ಇದ್ದೀನಿ ಅಂತ ನೀನು ಅಂದ್ಕೊಂಡಿದ್ರೆ ದುನಿಯಾ ನಿನಗೆ ಔಟ್ ಆಫ್ ಸಿಲೆಬಸ್ ಪ್ರಶ್ನೆ ಕೇಳ್ತಾ ಹೋಗುತ್ತೆ. ದುನಿಯಾದಲ್ಲಿ ನಾವೇನು ಓದಿದ್ದೀವಿ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಬೇಗ ಅರ್ಥ ಮಾಡ್ಕೊಂಡು ಓಡ್ತೀವಿ ಅನ್ನೋದೇ ಮುಖ್ಯ.